ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನ್ ಸುರೇಖಾ ಶೆಟ್ಟಿ ವಾರ್ತೆದ ವಿವರ ಕುಡ್ಲದ ಮೈದಾನ ಮಾರ್ಗದ ಬರೇಟ್ ರಜತ ದಿನ ಐತಾರ ಬಡವೇರು ಬೇರೆ ದಕ್ಲು ಬೇರೆ ಮಲ್ಪಂದನಂಚ ಕುಡ್ಲ ಮಹಾನಗರ ಪಾಲಿಕೆದ ಕೆಲವು ಅಧಿಕಾರಿಗಳು ಉಪದ್ರ ಕೊರೋನಾ ಬಗೆಟ್ ಏವ್ರ ತೋಜಾದು ಸಾದಿ ಬೀದಿ ಬೇರೆ ದಕ್ಲು ಒರಡ್ದೊರಡೆ ಪ್ರತಿಭಟನೆ ನಡೆಪಾದಿರು ಕುಡ್ಲ ನಗರದ ಪುರಭವನ ಬೊಕ್ಕ ಮೈದಾನ ಮಾರ್ಗಡು ಕರಿನ ಪಾಕ ವರ್ಷುಲಿಡಿದು ಐತಾರದ ರಜತ ದಿನ ಅಂಗಿಕುಂಟು ಕಾಯಕ ಜಿಪ್ಪು ಸೊತ್ತು ಫಲವಸ್ತು ದಿನನಿತ್ಯದ ಅಟ್ಟಿಲ್ದ ಸೊತ್ತುಲಿನ ಮಾರ್ತು ಬದುಕು ಸಾಗಾವನ ಬಡವೇರು ಬೀದಿ ಬೇರೆ ದಕ್ಲು ಐತಾರ ಬೇರೆ ಮಲ್ಪೆರೆ ಕುಡ್ಲ ಮಹಾನಗರ ಪಾಲಿಕೆದ ಕೆಲವು ಅಧಿಕಾರಿಗಳು ಬುಡಂದೆ ಉಪದ್ರ ಕೊರನೆಡಿದವರ ಸಾದಿ ಬೀದಿ ಬೇರೆ ದಕ್ಲು ಒರಡು ಧೋರಣೆ ಪ್ರತಿಭಟನೆ ನಡೆಪಾಯಿರು ಐತಾರ ಪುಲ್ಯಕಾಂಡೆ ಬೇರಸೂರು ಆನಗ ಪಾಲಿಕೆದ ಆರೋಗ್ಯ ವಿಭಾಗದ ಅಧಿಕಾರಿಗಳು ಪೊಲೀಸ್ ಬೊಕ್ಕ ಪಾಲಿಕೆದ ಪೌರ ಕಾರ್ಮಿಕರು ಗಳಿಸಿದು ಬಡವಿರಿ ಬೀದಿ ಬೇರೆ ದಕ್ಲಿನ ಸೊತ್ತುಲೇನು ಸ್ವಾಧೀನಗೊದ್ದೆ ತಂದು ಸಾಗಾಯರೆ ಕಜವು ಇಲೆವಾರಿದ ಲಾಲಿರಿನ ಕನತಿದ್ದು ಕಾರ್ಯಾಚರಣೆ ನಡೆಪಾಯರೆ ತಯಾರನಗ ದಕ್ಷಿಣ ಕನ್ನಡ ಬೀದಿ ಬೇರೆ ದಕ್ಲಿನ ಶ್ರೇಯಾಭಿವೃದ್ಧಿ ಸಂಘದ ನಾಯಕರ ಬತ್ತದು ಪಾಲಿಕೆದ ಅಧಿಕಾರಿನ ಮಿತ್ತು ಏವ್ರ ತೋಜಾದು ಕಾರ್ಯಾಚರಣೆ ನಡೆಪಾಯರೆ ಪಾಲಿಕೆ ಕಮಿಷನರ್ನ ಬರೆದು ಕೊರ್ನ ಆದೇಶ ತೋಜಲೆಂದು ಕೇಳಿದರು ಪಟ್ಟಣ ಬೇರ ಸಮಿತಿ ಹಿಡಿದು ತೀರ್ಮಾನ ಆವಂದೆ ಒವ್ವೇ ಕಾರ್ಯಾಚರಣೆ ಕಾನೂನು ಮೀರಿನಂಚ ಆಪುಂಡು ಕರಿನ ಐತಾರ ಸ್ವಾಧೀನಗೊದ್ದೆತನ ಲಕ್ಷಗಟ್ಟಲೆ ಬೆಲೆ ಬಾಳುನ ಸರಕಲಿನ ಪಿರ ಕೊರಂದೆ ನಿಯಮ ಮೀರಿದು ಇಲೆವಾರಿ ಮಲ್ತದೆರೆಂದು ಏವ್ರ ತೋಜೈನ ಸಂಘದ ನಾಯಕರು ಬಡವಿರು ಬೀದಿ ಬೇರದಕ್ಲು ಅನ್ಯಾಯ ಹಾಯರೆ ಬುಡುಪುಜಾ ಅಂದು ಪಂಡೇರು ಅಧಿಕಾರಿಗಳು ಪುರಭವನದ ಉಲಾ ಹಿಡಿದು ಪೈಪುಲ್ಲೇಡು ನೀರು ಪಾಡ್ಪಾದು ಬೇರದ ಸರಕಲಿನ ಹಾಳು ಮಲ್ಪನ ಪ್ರಯತ್ನ ಮಲ್ತಿದ್ದರು ಸಂಘದ ಮರ್ಯಾದೆ ಗುರುಕಾರಿರು ಬಿಕೆ ಇಮ್ತಿಯಾಸ್ ಪಾತಿರ್ದು ಮನುಷ್ಯತ್ವ ಇಜ್ಜಂದಿನಂಚಿತ್ನ ವರ್ತನೆ ತೋಜಾಯನ ಅಧಿಕಾರಿನ ಮಿತ್ತು ಪಾಲಿಕೆ ಕಮಿಷನರ್ ಕ್ರಮದೆ ತನುಡು ವಾರದ ಸಂತೆ ಐತಾರದ ರಜಟ್ ಬೇರೆ ಮಲ್ಪನ ಬೀದಿ ಬೇರೆ ದಕ್ಲಿಗೆ ಸಮೀಕ್ಷೆ ನಡೆಪಾದು ಗುರ್ತು ಚೀಟ್ ಪ್ರಮಾಣದೊಲೆ ಕೊರಿಯರೆ ಕ್ರಮದ ತನುಡು ಅಕ್ಲೆನ ಬದುಕದ ರಕ್ಷಣೆ ಆವಡು ಅಕ್ಲೆಗಾದ ನೀತಿಲೇನು ತಯಾರು ಮಲ್ಪೊಡೊಂದು ಒತ್ತಾಯ ಮಲ್ತದು ದೌರ್ಜನ್ಯ ನಡೆಪಾಯರೆ ಬುಡಯ ಅಂದು ಜಾಗ್ರತೆ ಪಂಡೇರು ಇದು ನೋಡಿ ನಗರ ಪಾಲಿಕೆಯವರು ಟೌನ್ ಹಾಲಿಂದ ರಸ್ತೆಗೆ ನೀರು ಸಿಂಪರಿಸ್ತಾ ಇದ್ದಾರೆ ಅಂದ್ರೆ ಬೀದಿ ವ್ಯಾಪಾರಿಗಳು ವ್ಯಾಪಾರ ಮಾಡಬಾರ್ದು ಅಂತ ಹೇಳಿ ನೋಡಿ ಅವರ ವಸ್ತುಗಳ ಮೇಲೆಲ್ಲ ನೀರು ಹಾಕುವ ಹಾಗೆ ರೀತಿಯಲ್ಲಿ ಚಲಿಸ್ತಾ ಇದ್ದಾರೆ ನೋಡಿ ಇಲ್ಲಿ ಜನರು ಕೂಡ ಓಡಾಡ್ತಾ ಇದ್ದಾರೆ ರಸ್ತೆ ಬದಿಯಲ್ಲಿಲ್ಲ ಗೋಡೆ ಬದಿಯಲ್ಲಿ ನಿಂತು ವ್ಯಾಪಾರ ಮಾಡ್ತಾ ಇದ್ರು ಅವರಿಗೆಲ್ಲ ನೀರೆಲ್ಲ ಹಾಕಿ ತೊಂದರೆಯನ್ನು ಕೊಟ್ಟಿದ್ದಾರೆ ನೋಡಿ ಏನು ತೊಂದರೆ ಇಲ್ಲ ಜೈನ ಧರ್ಮಡು ತಾಳ್ಮೆದ ಗುಣ ಸಂಯಮಗೂ ಭಾರಿ ಮಹತ್ವ ಉಂಡು ಬದುಕುಡು ಸಂಯಮ ಇಚ್ಚಿಂಡ ನರಮಾನ್ಯ ಬದುಕು ಓಲೋಲಾಪುಡುಂದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಡಾಕ್ಟರ್ ಹೇಮಾವತಿ ವಿ ಹೆಗ್ಗಡೆ ಪಂತೆರು ಬೆದ್ರದ ಆಳ್ವ ಸಂಸ್ಥೆಡು ನಡತಿನ ಮಹಾವೀರ ಜಯಂತಿ ಆಚರಣೆದ ಪೊರ್ತುಡು ಯಶೋಕಿರಣ ಕಟ್ವನ ಉದಿಪನ ಮಲ್ತದು ಆರು ಸಭಾಲೇಸಿಡು ಮಹಾವೀರ ಜನ್ಮ ಕಲ್ಯಾಣ ಸಂದೇಶ ಕೊರಿಯರು ಬೆದ್ರದ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ನಿಲೆಟ್ ಬೆದ್ರದ ಕೃಷಿ ಸಿರಿ ವೇದಿಕೆಡು ಐತಾರ ಭಗವಾನ್ ಶ್ರೀ ಮಹಾವೀರ ಜಯಂತಿ ಕಾರ್ಯಕ್ರಮ ಅಟ್ಟನೆ ಹದಿತ್ತಡು ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಗುರುಕಾರ್ಯರು ಡಾಕ್ಟರ್ ಎಂ ಮೋಹನ್ ಆಳ್ವಾ ಬೊಕ್ಕ ಬೆಣ್ಣೆರು ಜೈನ ಸಮುದಾಯದ ಕ್ಲೂ ಬೊಕ್ಕ ಮಾತಿರ್ಲ ಒಟ್ಟು ಸೇರ್ದು ಭಗವಾನ್ ಶ್ರೀ ಮಹಾವೀರರಿನ ಮೂರ್ತಿನ ಮೆರವಣಿಗೆಡು ಕಾರ್ಯಕ್ರಮದ ಚಾವಡಿಗೆ ಕನತೆರು ಮಹಾವೀರ ಸ್ವಾಮಿಗೂ ಪಾರ್ಶ್ವನಾಥ ಇಂದ್ರ ದುಂಬಾಳ್ತಿಡು ಅಷ್ಟದ್ರವ್ಯ ಅಭಿಷೇಕ ನಡಪಾದು ಆರತಿ ಮಲ್ತೆರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಶಿಕ್ಷಣ ಟ್ರಸ್ಟ್ದ ಕಾರ್ಯಂತಿರು ಕರೆದು ಪೋಯಿನ ಡಾಕ್ಟರ್ ಬಿ ಯಶೋವರ್ಮೆರಿನ ನೆಂಪುಗಾದು ಆಳ್ವೀರು ಯಶೋಕಿರಣ ಕಟ್ಟನ ಕಟ್ಟಾದಿತ್ತಿದೆ ಐನೇ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಡಾಕ್ಟರ್ ಹೇಮಾವತಿ ವಿ ಹೆಗ್ಗಡೆ ಉದಿಪನ ಮಲ್ತೆರು ಸಭಾ ಕಾರ್ಯಕ್ರಮಟ್ಟು ಅಂಡಾರು ಗುಣಪಾಲ ಹೆಗ್ಡೆ ಸರ್ವೇರೆಲ್ಲ ಎತ್ಕೊಂಡೆರು ಡಾಕ್ಟರ್ ಮೋಹನ್ ಆಳ್ವ ಗುರುಕಾರ್ಮಿಡು ನಡತಿನ ಲೇಸಿಡು ಹೇಮಾವತಿ ಹೆಗ್ಗಡೆ ಮಹಾವೀರ ಜಯಂತಿ ಸಂದೇಶ ಕುರಿತು ಭಾರಿ ಗಡ್ದು ಮಹಾವೀರ ಜಯಂತಿ ಆಚರಣೆ ಮಲ್ತದು ಪೊರ್ಲುದ ಕಾರ್ಯಕ್ರಮ ಆತಡು ಜೈನ ಧರ್ಮಡು ತಾಳ್ಮೆದ ಗುಣ ಸಂಯಮಕ್ಕೂ ಭಾರಿ ಮಹತ್ವ ಉಂಡು ಸುದೆ ತನ್ನ ಮಿತಿ ಮೀರ್ದು ಮಿತ್ತು ಬರಂದು ಬತ್ತಂಡ ನರಮಾನ್ಯ ಬದುಕು ಓಲು ಲಾಪುಡು ಅಂಚನೆ ಬದುಕುಡ ಸಂಯಮ ಇಜ್ಜಿಂಡ ನಮ್ಮ ಬದುಕು ಓಲು ಲಾಪುಡು ಮುಖ್ಯವಾದ ಮನಸ್ಸಿನ ಪತ್ತಡು ದೀವಡು ಬಂಧನ ಮೋಕ್ಷಕ್ಕೂ ಮನಸ್ಸೇ ಕಾರಣ ಜೈನ ಧರ್ಮನು ಲೋಕದ ಅಪ್ಪೆಂದು ಪಂತಿರೆಂದು ಹೇಮಾವತಿ ವಿ ಹೆಕ್ಕಡೆ ಪಂತಿರು ಬೆದ್ರ ಜೈನ ಮಠದ ಸ್ವಸ್ತಿ ಶ್ರೀ ಚಾರುಕೀರ್ತಿ ಪಂಡಿತಾಚಾರ್ಯ ವರ್ಯ ಮಹಾಸ್ವಾಮೀಜಿ ಆಶೀರ್ವಚನ ಕುರಿತು ಓಲು ಭಗವಂತನ ಸಮವಸರಣ ಒಪ್ಪಂಡ ಔಪಸದಿ ಕೃಷಿ ಸಿರಿ ವೇದಿಕೆಡು ನಾಮವಸರಣ ಆತಂಡು ಮಹಾವೀರ ಜಯಂತಿ ಅತ್ತು ಅವು ಮಹಾವೀರ ಜನ್ಮ ಕಲ್ಯಾಣ ಅಂದು ಪಂಡೇರು ಮಹಾವೀರರು ಚಾರಿತ್ರಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನ ಕೊಟ್ಟರು ಜ್ಞಾನ ಇದ್ದವ ಬರೀ ಪಂಡಿತನಾಗ್ತಾನೆ ಆದರೆ ಚಾರಿತ್ರ ಇದ್ದವ ಮುನಿ ಆಗ್ತಾನೆ ಅಂತ ಅವ್ರು ಹೇಳಿದರು ರತ್ನಾಕರ ವರ್ಣಿಯ ಭರತೇಶ್ವರ ವೈಭವದಲ್ಲಿ ಭರತ ಬಾಹುಬಲಿ ಯುದ್ಧಕ್ಕೆ ಸನ್ನದ್ಧರಾಗಿ ನಿಂತಿದ್ದಾರೆ ಭರತ ಸಾಕಷ್ಟು ಬುದ್ಧಿವಾದವನ್ನು ತಮ್ಮನಿಗೆ ಹೇಳ್ತಾನೆ ಕೊನೆಗೆ ಒಂದು ಮಾತನ್ನು ಹೇಳ್ತಾನೆ
ಆದಿತೀರ್ಥಂಕರರ ಮಕ್ಕಳಾದ ನಾವು ಇವತ್ತು ಅಣ್ಣ ತಮ್ಮಂದರು ಜಗಳ ಮಾಡಿದರೆ ಮುಂದಿನ ಜನಾಂಗಕ್ಕೆ ನಾವು ದ್ರೋಹ ಶಾಸನವನ್ನು ಬರೆದ ಹಾಗೆ ಆಗ್ತದೆ ಅಂತ. ಮುಂದೆ ಯಾರಾದರೂ ಜಗಳ ಮಾಡುವಾಗ ಏನು ಭರತ ಬಾಹುಬಲಿ ಜಗಳ ಮಾಡಲಿಲ್ವಾ, ನಾವು ಅಣ್ಣ ತಮ್ಮ ಜಗಳ ಮಾಡಿದ್ರೆ ಏನು ಅಂತ ಹೇಳುವ ಮಾತು ಬರ್ತದೆ. ಹಾಗಾಗಿ ನಾವು ಎಚ್ಚರವಾಗಿರಬೇಕು, ಅದು ದ್ರೋಹ ಶಾಸನವನ್ನು ಬರೆದ ಹಾಗೆ ಆಗ್ತದೆ ಅಂತ ಅವರು ಹೇಳುವ ಮಾತನ್ನು ಭರತ್ ಚಕ್ರವರ್ತಿ ಹೇಳ್ತಾನೆ. ಹಾಗೆ ನಾವು ಜೈನ ಧರ್ಮೀಯರಾಗಿ ಇವತ್ತು ಹಿಂಸೆ, ಕೊಲೆ, ಮದ್ಯ, ಮಾಂಸ, ಮಧು ಇತ್ಯಾದಿಗಳನ್ನು ಸೇವಿಸಿದರೆ ನಾವು ಮುಂದಿನ ಜನಾಂಗಕ್ಕೆ ದ್ರೋಹ ಶಾಸನವನ್ನು ಬರದಂತೆ ಆಗ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಎಲ್ಲಿ ಭಗವಂತನ ಸಮೋಸರಣ ಇರ್ತದೋ ಅದೇ ಬಸದಿ. ಈ ರೀತಿಯಾಗಿ ಭಗವಂತನನ್ನು ತಮ್ಮ ಸಂಸ್ಥೆಗೆ ಬರಮಾಡಿಕೊಂಡು ಅಲ್ಲಿ ಸಮೋಸರಣದ ಸರ್ವೋದಯ ಧರ್ಮತೀರ್ಥವನ್ನು ನಿರ್ಮಾಣ ಮಾಡಿ ನಮ್ಮ ನಿಮ್ಮ ಎಲ್ಲರಿಗೂ ಧರ್ಮೀಯರಿಗೂ ಕೂಡ ಅವಕಾಶ ಇರುವಂಥ ಸ್ಥಾನವೇ ಅದು ಸಮೋಸರಣ. ಅಂಥ ಸಮೋಸರಣದ ವೇದಿಕೆ ಕೃಷಿ ಸಿರಿಯಲ್ಲಿ ಇವತ್ತು ನಿರ್ಮಾಣ ಆಗಿದೆ. ಭಗವಂತನನ್ನು ಬಹಳ ಭಕ್ತಿಯಿಂದ ಪೂಜಿಸಿದ್ದೇವೆ, ವಂದಿಸಿದ್ದೇವೆ, ನಮಸ್ಕರಿಸಿದ್ದೇವೆ. ಮತ್ತೆ ಮತ್ತೆ ಭಗವಂತನ ಕಡೆಗೆ ನಮ್ಮ ಮನಸ್ಸನ್ನು ಹೊರಳುವ ಹಾಗೆ ಈಗಾಗಲೇ ಹೇಮಾವತಿ ಅಮ್ಮನವರು ಹೇಳಿದ ಹಾಗೆ ಚಂಚಲ ಮನಸ್ಸಿನಿಂದ ಸ್ಥಿರತೆಯ ಕಡೆಗೆ ನಮ್ಮನ್ನು ನಾವು ಮತ್ತೆ ಏಕಾಗ್ರತೆಯ ಕಡೆಗೆ ಮರಳುವ ಹಾಗೆ ಬಹಳ ಸುಂದರವಾದ ವೇದಿಕೆಯಲ್ಲಿ ಭಗವಂತನನ್ನು ವಿರಾಜಮಾನಗೊಳಿಸಿ ಅಭಿಷೇಕ, ಪೂಜೆ ಇತ್ಯಾದಿ ಕ್ರಿಯೆಗಳಲ್ಲಿ ಸಂಪೂರ್ಣವಾಗಿ ಜೈನ ಸಮಾಜದವರು ಎಷ್ಟು ಚಂದ ಮಾಡ್ತಾರೋ ಅದಕ್ಕಿಂತ ಒಂದು ಮಿಗಿಲಾಗುವ ಹಾಗೆ ನಿಮ್ಮೆಲ್ಲರನ್ನು ಸೇರಿಸಿ ಮಾಡಿಸಿದ್ದಾರಲ್ಲ, ಅದಕ್ಕಾಗಿ ಎಲ್ಲ ಸಮಾಜ ಬಾಂಧವರ ಪರವಾಗಿ ಡಾಕ್ಟರ್ ಮೋಹನ್ ಆಳ್ವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಇವತ್ತು ಈ ದೇವರು ಕೊಟ್ಟಂಥ ಸೌಭಾಗ್ಯಕ್ಕೆ ಒಂದು 100 ವರ್ಷದ ಅವಕಾಶವನ್ನು ಕೊಟ್ಟಿದ್ದಾರೆ. ಇದನ್ನು ಕೆಲವರು ಬಹಳ ಅರ್ಥಪೂರ್ಣವಾಗಿ ಮಾಡ್ತಾ ಹೋಗ್ತಾರೆ, ಕೆಲವರು ಅದಕ್ಕೆ ಅರ್ಥವೇ ಇಲ್ಲದ ಹಾಗೆ ಬದುಕುವುದನ್ನು ನಾವು ನೋಡ್ತಾ ಇದ್ದೇವೆ. ಇಂಥ ಸಂದರ್ಭದಲ್ಲಿ ನಾವೆಲ್ಲರೂ ಈ ದೇಶೀಯರು ಬಹಳ ಪುರಾತನವಾದಂಥ ಇತಿಹಾಸದಂಥ ಈ ದೇಶದಲ್ಲಿ ನಾವು ಜನ್ಮ ತಾಳಬೇಕಾದ್ರೆ ಅದು ಪೂರ್ವಜನ್ಮದ ಪುಣ್ಯದ ಬಲದಲ್ಲಿ ನಾವೆಲ್ಲ ಜನ್ಮ ತಾಳಿದವರು. ಈ ದೇಶದಲ್ಲಿ ನಾವೆಲ್ಲರೂ ಒಂದು ಧರ್ಮಿಷ್ಠರು. ನಮ್ಮ ಪೂರ್ವಜರು ನಮ್ಮ ನೆತ್ತನಲ್ಲಿ ಅಂಥ ಒಂದು ಶಕ್ತಿಯನ್ನು ಕೊಟ್ಟಿದ್ದಾರೆ, ಧರ್ಮವನ್ನು ಬಿಟ್ಟು ಬದುಕಬಾರದು, ಧರ್ಮದಲ್ಲಿ ಬದುಕು ಅಂತ. ಆದರೆ ಧರ್ಮ ಎಂಬುದು ಅದು ಮಾನವ ಧರ್ಮ ಎಂಬುದು ನಮಗೆಲ್ಲ ಜಗತ್ತಿಗೆ ಗೊತ್ತಿರುವಂಥ ವಿಚಾರ. ಈ ದೃಷ್ಟಿಯಲ್ಲಿ ಧರ್ಮವನ್ನು ಮುಂದೆ ಸಾಗುತ್ತಾ ಅದು ಮತ್ತೂ ಸರಳವಾಗಿ ಮಾಡಲು ಬೇಕಾದಷ್ಟು ದಾರ್ಶನಿಕರಿಂದ, ವಿಚಾರವಂತರಿಂದ, ಮುನಿಗಳಿಂದ ಇವತ್ತು ಬೇಕಾದಷ್ಟು ಮತಗಳ ಸೃಷ್ಟಿಯಾಯಿತು. ಈ ಮತಗಳ ಮುಖಾಂತರ ಇವತ್ತು ಧರ್ಮವನ್ನು ಮತ್ತೂ ಸರಳವಾಗಿ ಮಾಡ್ತಾ ಬಹಳಷ್ಟು ಸಮುದಾಯಗಳು ಬೆಳೆಯಿತು, ಅದರ ಒಟ್ಟಿಗೆ ಜಾತಿಗಳು ಬೆಳೆಯಿತು, ನಮ್ಮ ದೇಶದಲ್ಲಿ ಬೇಕಾದಷ್ಟು ಭಾಷೆಗಳು ಹುಟ್ಟಿತು. ಹೀಗೆಲ್ಲ ಬೇಕಾದಷ್ಟು ನಮ್ಮ ದೇಶದಲ್ಲಿರುವಂಥ ಸಂಪತ್ತು. ಇಂಥ ಸಂದರ್ಭದಲ್ಲಿ ಈ ದೇಶವನ್ನು ಎಂದೂ ಒಂದು ಮತಕ್ಕೆ, ಒಂದು ಜಾತಿಗೆ, ಒಂದು ಭಾಷೆಗೆ ಸೀಮಿತಗೊಳಿಸಲು ಸಾಧ್ಯವೇ ಇಲ್ಲ. ತುಳುನಾಡದ ಪುದರ್ ಪೋಯಿ ಸುಬ್ರಹ್ಮಣ್ಯ ದೇವರನ ಬೊಕ್ಕ ನಾಗಾರಾಧನೆದ ಕ್ಷೇತ್ರ ಆದುಪ್ಪುನ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಆದಾಯ 100 ಕೋಟಿ ರೂಪಾಯಿ ಕಡತದೆ. ತುಳುನಾಡದ ಪುದರ್ ಪೋಯಿ ಸುಬ್ರಹ್ಮಣ್ಯ ದೇವರನ ಬೊಕ್ಕ ನಾಗಾರಾಧನೆದ ಕ್ಷೇತ್ರ ಆದುಪ್ಪುನ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಆದಾಯ 100 ಕೋಟಿ ರೂಪಾಯಿ ಕಡತದೆ. 2022-23 ಸಾಲಿಡ್ 123 ಕೋಟಿ 54 ಲಕ್ಷ ರೂಪಾಯಿ ಆದಾಯ ಮಲ್ತದಿತ್ತದು. ದೇವಸ್ಥಾನದ ಇತಿಹಾಸಡು ಒಂದು ಕಡೀರ್ತ ದಾಖಲೆ ಆತಂಡು. ಕರೆನ ವರ್ಷದಿಂದ 51 ಕೋಟಿ ರೂಪಾಯಿ ಆದಾಯ ಬರನುಂಡು. ಪರಕೆ ಸೇವೆ, ಕಾಣಿಕೆ ಡಬ್ಬಿ, ಛತ್ರುಲಿನ ಬಾಡಿಕೆ, ಕಟ್ಟುವನುಲಿನ ಬಾಡಿಕೆ ಬೊಕ್ಕ ಕೃಷಿ ತೋಟುಡ್ದು ಬತ್ತಿನ ಇಂಚಮಾತ ಆದಾಯನು ಲೆಕ್ಕ ಪಾಡ್ದಿತ್ತದು. ಒಟ್ಟು 123 ಕೋಟಿ ರೂಪಾಯಿ ಆದಾಯ ಬೈತಂಡು. ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನಡು ಏಪ್ರಿಲ್ 10 ಕೊಡಿಯೇರ್ದು ಇರುವ ಮುಟ್ಟ ವರ್ಷಾದಿ ಜಾತ್ರೆ ನಡೆತೊಂದುಂಡು. ಐತಾರ 7ನೇ ದಿನದ ಜಾತ್ರೆ ರಾತ್ರಿದ ಉಚ್ಚೆ ನಡೆತಂಡು. ರಾತ್ರಿ ಬಲ್ನಾಡದ ದಂಡನಾಯಕ ಉಳ್ಳಾಲ್ದಿ ದೈವಲಿನ ಕೀರ್ವಾಲು ಕ್ಷೇತ್ರಗೂ ಬತ್ತಂಡು. ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನಡು ಏಪ್ರಿಲ್ 10 ಕೊಡಿಯೇರ್ದು ಇರುವ ಮುಟ್ಟ ವರ್ಷಾದಿ ಜಾತ್ರೆ ನಡೆತೊಂದುಂಡು. ಐತಾರ 7ನೇ ದಿನದ ಜಾತ್ರೆ ರಾತ್ರಿದ ಉಚ್ಚೆಯ ಅಟನೆ ಆದಿತ್ತದು. ಕ್ಷೇತ್ರದ ತಂತ್ರಿಯರಿತ್ತದು ಪ್ರಧಾನ ಪೂಜೆ ಮಲ್ಪುನ ವೆಂಕಟೇಶ ಸುಬ್ರಹ್ಮಣ್ಯ ಭಟ್ರನ ಪೌರೋಹಿತ್ಯಡು ಧಾರ್ಮಿಕ ವಿಧಿವಿಧಾನುಲಿನ ಕರಿತದು. ಶ್ರೀ ಮಹಾಲಿಂಗೇಶ್ವರ ದೇವರನ ಬಲಿ ಉಚ್ಚಯ ಪಿದಾಡ್ದು ಕಟ್ಟೆ ಪೂಜೆ ನಡೆತದು.
ವರ್ಷಲ ಜಾತ್ರೆದ 7ನೇ ದಿನ ಬಲ್ನಾಡದ ದಂಡನಾಯಕ ಉಳ್ಳಾಲ್ದಿ ದೈವಸ್ಥಾನಡು ಕ್ಷೇತ್ರಗೂ ಕಿರ್ವಾಲ್ ಬರ್ಪುನ ಸಂಪ್ರದಾಯ ಇತ್ತದು ರಾತ್ರಿ ದಂಡನಾಯಕ ಉಳ್ಳಾಲ್ದಿನ ಕಿರ್ವಾಲ್ ಬತ್ತದು ದೇವಿರ್ನ ಪಲ್ಲೆಂಕಿ ಉಚ್ಚಯ ಎಲ್ಯ ತೇರು ಕೆದು ಉಚ್ಚಯ ಬುಕ್ಕ ತೆಪ್ಪೋತ್ಸವ ನಡಪಾಯರು ಊರ ಪರವೂರ ಭಕ್ತರು ಶ್ರೀ ಮಹಾಲಿಂಗೇಶ್ವರ ದೇವಿರ್ನ ಜಾತ್ರೆಡು ಪಾಲ್ದೆ ತೊಂಡರು. ಕಾಂಗ್ರೆಸ್ ಪಕ್ಷ ಮಾತಾ ಸಮುದಾಯದ ಅಭಿವೃದ್ಧಿ ಬಗೆಟ್ ಚಿಂತನೆ ಮಲ್ಪುನ ಪಕ್ಷ ಮಾತಾ ಸಮುದಾಯದ ಏಳಿಗೆಗೆ ಪುಣೆಯೊಡಾಯಿನವು ಪ್ರಜಾಪ್ರಭುತ್ವದ ಲಕ್ಷಣಲ ಆದುಂಡು ಕುಡ್ಲ ತೆನ್ಕಾಯಿ ಕ್ಷೇತ್ರದ ಅಭ್ಯರ್ಥಿ ಜೆಆರ್ ಲೋಬೋ ಪಂತಿರು ಕುಡ್ಲದ ಬೆಂದೂರು ಸೈನ್ಸ್ ಸೆಬಾಸ್ಟಿಯನ್ ಇಂಗ್ರೇಜ್ಡ್ ಪ್ರಾರ್ಥನೆ ಮಲ್ತದು ಆರ್ ನಮ್ಮ ಕುಡ್ಲದೊಟ್ಟಿಗೂ ಪಾತಿರಿಯರು. ಕುಡ್ಲ ತೆನ್ಕಾಯಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ದುಮ್ಮದ ಶಾಸಕರು ಜೆಆರ್ ಲೋಬೋ ಏಪಲದಂಚ ಸೋಮವಾರಲ ಕುಡ್ಲದ ಬೆಂದೂರು ಸೈನ್ಸ್ ಸೆಬಾಸ್ಟಿಯನ್ ಇಂಗ್ರೇಜ್ಗೂ ಪೋತು ಪ್ರಾರ್ಥನೆ ಮಲ್ತಿರು ಐದು ಬೊಕ್ಕ ಜೆಆರ್ ಲೋಬೋ ನಮ್ಮ ಕುಡ್ಲ ಚಾನಲ್ದೊಟ್ಟಿಗೂ ಪಾತಿರ್ತು ಓಟದ ಬಗೆಟ್ ಬೊಕ್ಕ ಇತ್ಯದ ಸಂಗತಿಲಿನ ಬಗೆಟ್ ಅಭಿಪ್ರಾಯ ತಿರಿಪಾಯರು. ಕಾಂಗ್ರೆಸ್ ಪಕ್ಷ ಮಾತಾ ಸಮುದಾಯದ ಅಭಿವೃದ್ಧಿ ಬಗೆಟ್ ಚಿಂತನೆ ಮಲ್ಪುನ ಪಕ್ಷ ಮಾತಾ ಸಮುದಾಯದ ಏಳಿಗೆಗೆ ಪುಣೆಯೊಡಾಯಿನವು ಪ್ರಜಾಪ್ರಭುತ್ವದ ಲಕ್ಷಣಲ ಆದುಂಡು ಸಾಮಾಜಿಕ ನ್ಯಾಯಕ್ಕಾದ ಕೆಲಸ ಮಲ್ಪುನಡೆದವರ ಕುಡ್ಲಡ ತನಕ ಸೀಟು ತೆಗೆದಂಡು 2013 ಗೆಂದದು 5 ವರ್ಷ ಸೇವೆ ಸಂದಾದೆ 2019 ಓಟದ ಪಗ ಓಟು ಪಾಡು ನಕ್ಲು ಅಭಿವೃದ್ಧಿದ ಬಗೆಟ್ ಚಿಂತನೆ ಮಲ್ಪುನ ಬದಲು ಭಾವನೆಲೆಗೂ ಹೊಂದುದು ಚಿಂತನೆ ಮಲ್ತನೆಡೆದವರ ತಾನು ಸೋಪುಡಾಡು ಈ ಸರ್ತಿ ಅಂಚ ಆವಂದೆ ಅಭಿವೃದ್ಧಿದ ಬಗೆಟ್ ಚಿಂತನೆ ಮಲ್ತದು ತನಕು ಓಟು ಪಾಡುನ ವಿಶ್ವಾಸ ಉಂಡು ಏಪ್ರಿಲ್ 20 ಗುರುವಾರ ನಾಮಪತ್ರ ಕೊರ್ಪೆಂದ್ ಜೆಆರ್ ಲೋಪು ಪಂಡಿರು. ಕರ್ನಾಟಕ ರಾಜ್ಯದ ಅಸೆಂಬ್ಲಿ ಚುನಾವಣೆಯಲ್ಲಿ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯನ್ನಾಗಿ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷವು ನನ್ನನ್ನು ಆಯ್ಕೆ ಮಾಡಿದೆ. ಈ ಹಿಂದೆಯೂ ಕೂಡ 2013ರಲ್ಲಿ ನಾನು ಇಲ್ಲಿ ಚುನಾವಣೆಯಲ್ಲಿ ನಾನು ಜಯವನ್ನು ಗಳಿಸಿ 5 ವರ್ಷದ ಅವಧಿಯಲ್ಲಿ ನಾನು ಈ ನಗರಕ್ಕೆ ಸೇವೆಯನ್ನು ನೀಡಿದ್ದೀನಿ. ನಂತರದ ಚುನಾವಣೆಯಲ್ಲಿ ನನಗೆ ಪರಾಜಯ ಆಯಿತು. ಆದರೆ ಈ ಬಾರಿ ಪುನಃ ಈ ನಗರದ ಒಂದು ಸೇವೆಯನ್ನು ಮಾಡಲಿಕ್ಕೆ ಈ ಕ್ಷೇತ್ರದ ಸೇವೆಯನ್ನು ಮಾಡಲಿಕ್ಕೆ ಪ್ರಮುಖವಾಗಿ ಒಂದು ನ್ಯಾಯಯುತವಾಗಿರುವಂಥ ಎಲ್ಲರಿಗೂ ನ್ಯಾಯ ಸಿಗುವಂಥ ಒಂದು ಉತ್ತಮ ಸಮಾಜದ ರೂಪಣೆಯನ್ನು ಮಾಡಲಿಕ್ಕೆ ನನ್ನ ಸಹಕಾರ ನೀಡಲು ಮತ್ತು ನಮ್ಮ ಕ್ಷೇತ್ರ ಮಾತ್ರವಲ್ಲ ನಮ್ಮ ಈ ಜಿಲ್ಲೆ ಈ ಭಾಗ ಈ ರಾಜ್ಯದ ಅಭಿವೃದ್ಧಿಗೆ ನನ್ನ ಚಿಂತನೆಯನ್ನು ಕೊಡಲಿಕ್ಕೆ ಸಹಕಾರ ನೀಡಲಿಕ್ಕೆ ಮತ್ತು ಈ ಒಂದು ಉದ್ದೇಶದಿಂದ ನಾನು ಈ ಚುನಾವಣೆಯಲ್ಲಿ ಭಾಗವಹಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮುಂದೆ ನಾನು ಗೆಲುವನ್ನು ಸಾಧಿಸಿದಾಗ ಈ ಕ್ಷೇತ್ರದ ಅಭಿವೃದ್ಧಿಯ ಜೊತೆಯಲ್ಲಿ ಈ ಕರಾವಳಿ ಭಾಗದ ಈ ನಮ್ಮ ಜಿಲ್ಲೆಯ 2 ಉಭಯ ಜಿಲ್ಲೆಗಳ ಅಭಿವೃದ್ಧಿಯ ಬಗ್ಗೆಯೂ ಕೂಡ ಚಿಂತನೆ ಮಾಡ್ತೀನಿ ಮತ್ತು ನಮ್ಮ ರಾಜ್ಯದ ವಿವಿಧ ಧೋರಣೆಗಳ ಬಗ್ಗೆ ನಮ್ಮ ರಾಜ್ಯದ ಚಿಂತನೆಗಳ ಬಗ್ಗೆ ನಮ್ಮ ಅಭಿವೃದ್ಧಿಯ ಬಗ್ಗೆ ಕೂಡ ನನ್ನ ಕೊಡುಗೆಯನ್ನು ಕೊಡಲಿಕ್ಕೆ ನನ್ನ ಪ್ರಯತ್ನವನ್ನು ಕೊಡ್ತೀನಿ ಮತ್ತು ಒಂದು ನ್ಯಾಯಯುತವಾದ ಉತ್ತಮವಾದ ಸಮಾಜದ ರೂಪಣೆಗೆ ನಾನು ಪ್ರಯತ್ನವನ್ನು ಮಾಡ್ತೇನೆ. ಭಾರತೀಯ ಜನತಾ ಪಕ್ಷದ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಶಾಸಕರು ಹರೀಶ್ ಪೂಂಜಾ ಕುತ್ಯಾರ ಶ್ರೀ ಸೋಮನಾಥೇಶ್ವರ ದೇವಸ್ಥಾನಡು ವಿಶೇಷ ಪ್ರಾರ್ಥನೆ ನಡಪಾದು ಕಾರ್ಯಕರ್ತರ ಪಾದಯಾತ್ರೆ ನಡಪಾದು ತಾಲೂಕು ಆಡಳಿತ ಸೌಧಡು ಓಟುಗು ನಾಮಪತ್ರ ಕೋರಿಯರು. ಭಾರತೀಯ ಜನತಾ ಪಕ್ಷದ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಶಾಸಕರು ಹರೀಶ್ ಪೂಂಜಾ ಓಟುಗು ನಾಮಪತ್ರ ಕೋರಿಯರೆ ಸೋಮವಾರ ಕಾರ್ಯಕ್ರಮ ಪಾಡೊಂದು ಅಟ್ಟನೆ ಮಲ್ತದಿತ್ತರು. ಪಕ್ಷದ ನಾಯಕರು ಜನಪ್ರತಿನಿಧಿಗಳು ಬೊಕ್ಕ ಕಾರ್ಯಕರ್ತರನ ಒಟ್ಟುಗು ಕುತ್ಯಾರು ಶ್ರೀ ಸೋಮನಾಥೇಶ್ವರ ದೇವಸ್ಥಾನಗೂ ಪೋದು ಪ್ರಾರ್ಥನೆ ಮಲ್ತದು ವಿಶೇಷ ಪೂಜೆ ಸಂದಾಯಿತ ಮಲ್ತಿರು. ದೇವಸ್ಥಾನದ್ದು ಬೆಳ್ತಂಗಡಿ ತಾಲೂಕು ಆಫೀಸ್ ಮುಟ್ಟ ಕಾರ್ಯಕರ್ತರು ನಾಯಕರನ ಒಟ್ಟುಗು ಪಾದಯಾತ್ರೆ ನಡಪಾದು ನಾಮಪತ್ರ ಕೋರಿಯರು. ವಿಧಾನ ಪರಿಷತ್ ಸದಸ್ಯರು ಪ್ರತಾಪ್ ಸಿಂಹ ನಾಯ್ಕ್, ಕರ್ನಾಟಕ ರಾಜ್ಯ ಕ್ಯೂನಿಕ್ಸ್ ಗುರುಕಾರ್ಯರು ಹರಿಕೃಷ್ಣ ಬಂಟ್ವಾಳ್, ದುಮ್ಮದ ಶಾಸಕರು ಪ್ರಭಾಕರ ಬಂಗೇರ ಬೆಳ್ತಂಗಡಿ, ಮಂಡಲ ಬಿಜೆಪಿ ಗುರುಕಾರ್ಯರು ಬುಕ್ಕ ಪದಾಧಿಕಾರಿಗಳು ಒಟ್ಟುಗಿತ್ತರು.
ನವಬೆಳ್ತಂಗಡಿಯ ಕಲ್ಪನೆಯೊಂದಿಗೆ ಮಾಡಿರ್ತಕ್ಕಂಥ ಕೆಲಸಗಳು ಈ ಕ್ಷೇತ್ರದ ಎಲ್ಲ ಜನರನ್ನು ಒಂದೇ ರೀತಿಯಲ್ಲಿ ಅವರ ಭಾವನೆಗೆ ತಕ್ಕಂತೆ ಮಾಡಿರ್ತಕ್ಕಂಥ ಕೆಲಸಗಳು ಇವತ್ತಿನ ನಾಮಪತ್ರದಲ್ಲಿ ಅವರೆಲ್ಲರ ನಾನು ಮಾಡಿರ್ತಕ್ಕಂಥ ಕೆಲಸಕ್ಕೆ ಇವತ್ತು ಪ್ರತಿರೂಪವಾಗಿ ಇವತ್ತು ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ನಾಮಪತ್ರದಲ್ಲಿ ಭಾಗವಹಿಸುವ ಮೂಲಕ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಯನ್ನು ಬೆಳ್ತಂಗಡಿಯಲ್ಲಿ 50,000ಕ್ಕೂ ಹೆಚ್ಚು ಮತಗಳ ಅಂತರದಲ್ಲಿ ಗೆಲ್ಲಿಸ್ತೇವೆ ಎನ್ನುವ ಏನು ಕನಸಿತ್ತು ಇವತ್ತು ನಾಮಪತ್ರದಲ್ಲಿ ಅದು ಪ್ರತಿಬಿಂಬಿತವಾಗಿದೆ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಿದೆ. ಕುಡ್ಲದ ಉರುವ ಬೋಳೂರು ಕೊರಗಜ್ಜ ಕ್ಷೇತ್ರಡು 17ನೇ ವರ್ಷದ ದೈವಲಿನ ಕೋಲ ಗಗ್ಗರ ಸೇವೆ 2 ದಿನ ನಡೆತಂಡು. ಶನಿವಾರ ಚಾಮುಂಡಿ ಬೊಕ್ಕ ಕತ್ತಲೆ ಕಾನಗುಳಿಗರ ಗಗ್ಗರ ಸೇವೆ ಐತಾರ ರಾತ್ರಿ ದೊಂದಿ ಬಲ್ಪುಡು ಕೊರಗಜ್ಜನ ಕೋಲ 8ನೇ ಮಲ್ತದಿತ್ತರು. ತುಳುನಾಡ ಸಾರ್ಲಪಟ್ಟದ ಕೊರಗಜ್ಜೆ ಒರಿ ಕಾರ್ಮಿಕದ ಮಾಮಲ್ಲ ಮಾಯಕಾರೆ ಆದಿತ್ತದು ತುಳು ಜನಕುಲು ಜಾತಿ ಧರ್ಮ ಭೇದದಂತೆ ನಮ್ಮೊಂದು ಬೈದಿರು. ಕುಡ್ಲದ ಉರುವ ಬೋಳೂರು ಕೊರಗಜ್ಜ ಕ್ಷೇತ್ರಡು 17ನೇ ವರ್ಷದ ದೈಫೊಲಿನ ಕೋಲ ಗಗ್ಗರ ಸೇವೆ ಶನಿವಾರ ಬೊಕ್ಕ ಐತಾರ ನಡೆತಂಡು. ಶನಿವಾರ ಭಕ್ತರಿಗೂ ಮಲ್ಲ ಮಟ್ಟದ ನುಪ್ಪು ಪ್ರಸಾದ ಸೇವೆ 8ನೇ ಮಲ್ತದು ಮಧ್ಯಾಹ್ನದ ಬೊಕ್ಕ ಚಾಮುಂಡಿ ಬೊಕ್ಕ ಕತ್ತಲೆ ಕಾನಗುಳಿಗಾಗಿ ಗಗ್ಗರ ಸೇವೆ ನಡೆತಂಡು. ಉರುವ ಬೋಳೂರು ಕೊರಗಜ್ಜ ಕ್ಷೇತ್ರದ ರಾಜೇಶ್ವರ್ವ ಸುಚೀಂದ್ರ ವಿ ಅಮೀನ್ ಬೊಕ್ಕ ಆಡಳಿತ ಮಂಡಳಿದಕ್ಲು ಊರ ಪೊರವೂರ ಭಕ್ತರು ಗಗ್ಗರ ಸೇವೆ ತೂತು ದೈವಲಿನ ಎಂಬುನಟ್ಟುಂಡೆರು. ಐತಾರ ರಾತ್ರಿ ಕ್ಷೇತ್ರದ ಪ್ರಧಾನ ದೈವ ಕೊರಗಜ್ಜಗ್ ದೊಂದಿ ಬೊಲ್ಪುಡು ಕೋಲ ಸೇವೆ ಕೊರಿಯರು. ಈ 17ನೇ ವರ್ಷದ ಕಾರ್ಯಕ್ರಮಟ್ಟು ಊರ ಪರವೂರ ಪಾಕಜನ ಭಕ್ತರು ಕ್ಷೇತ್ರದ ಆಡಳಿತ ಮಂಡಳಿದಕ್ಲು ಪಾಲ್ದೆತ್ತೊಂದು ಕೊರಗ ತನಿಯ ದೈವದ ಕೋಲ ತುದು ಕರಿಗಂಧ ಪ್ರಸಾದ ತೊಂಡೆರು. ಇಡೀ ಗ್ರಾಮದ ಕಾಪು ರಕ್ಷಣೆ ನಮ್ಮಂತದ್ದು ಬರ್ಪಣ ಚಿತ್ರ ಕಾರ್ಲದ ಅಜಕಾರ ಶ್ರೀ ಮಹಾವಿಷ್ಣುಮೂರ್ತಿ ದೇವಸ್ಥಾನಕ್ಕೂ ಹೊಸ ತೇರು ಕಟ್ಟಾದಿತ್ತದು. ತೇರು ಸಮರ್ಪಣೆ ಗಡ್ಜದ ಮೆರವಣಿಗೆ 8ನೇ ಮಲ್ತದಿತ್ತರು. ಅಜಕಾರ ರಾಮ ಮಂದಿರದಲ್ಪ ಶೋಭಾಯಾತ್ರೆ ಉದಿಪನಾದ ಶ್ರೀ ಮಹಾವಿಷ್ಣುಮೂರ್ತಿ ದೇವಸ್ಥಾನಕ್ಕೂ ಸಾಗಂಡು. ಕಾರ್ಲದ ಅಜಕಾರ ಶ್ರೀ ಮಹಾವಿಷ್ಣುಮೂರ್ತಿ ದೇವಸ್ಥಾನಕ್ಕೂ ಹೊಸ ತೇರು ಕಟ್ಟಾದಿತ್ತದು. ತೇರು ಸಮರ್ಪಣೆದ ಗಡ್ಜದ ಮೆರವಣಿಗೆ 8ನೇ ಮಲ್ತದಿತ್ತರು. ಅಜಕಾರ ರಾಮ ಮಂದಿರದಲ್ಪ ಶ್ರೀ ಮಹಾವಿಷ್ಣುಮೂರ್ತಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಗುರುಕಾರ್ಯರು ದೇವಸ್ಯ ಶಿವರಾಮಜಿ ಶೆಟ್ಟಿ ತಾರಾಯದರ್ಥದ ಶೋಭಾಯಾತ್ರೆ ಉದಿಪನ ಮಲ್ತಿರು. ವ್ಯವಸ್ಥಾಪನಾ ಸಮಿತಿ ಸದಸ್ಯರಾಯನ ವಿಜಯ ಶೆಟ್ಟಿ, ಭಾಸ್ಕರ ಶೆಟ್ಟಿ ಕುಂಟಿನಿ, ಜಯಕರ ಶೆಟ್ಟಿ, ಸುಜಯ ಶೆಟ್ಟಿ, ಪ್ರಶಾಂತ ಶೆಟ್ಟಿ, ನಂದಕುಮಾರ್ ಹೆಗಡೆ ಈ ಪೊರ್ತುಡಿತ್ತರು.
ಇರುವಡ್ದುಲ ಹೆಚ್ಚ ಭಜನಾ ಮಂಡಳಿ ಸಂಘದಕ್ಲು ಚೆಂಡೆ ವಾದ್ಯ ಮೇಳ ಊರ ಬರವೂರ ಭಕ್ತರು ಮೆರವಣಿಗೆ ಪಾಲ್ದೆ ತುಂಡೇರು. ಮೆರವಣಿಗೆದ ಸಾಧಿದ ಉದ್ದೋಗಲ ಶರ್ಬತ್ ಪಾನಕ ಇಜ್ಜ ಬಾಜಿಲ್ಕ ವ್ಯವಸ್ಥೆ ಆದಿತ್ತಂಡು. ಮೆರವಣಿಗೆ ಶ್ರೀ ಮಹಾವಿಷ್ಣುಮೂರ್ತಿ ದೇವಸ್ಥಾನ ಎತ್ತು ನಡೆದು ಬೊಕ್ಕ ಕ್ರೇನ್ ಗಳಸಿದ್ದು ಹೊಸ ತೇರ ತಿರ್ತು ಜಪಡಾಯರು. ಕುಡ್ಲ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶಾಸಕರು ವೇದವ್ಯಾಸ ಕಾಮತ್ ಸೋಮವಾರ ಓಟುಗೋ ನಾಮಪತ್ರ ಕೊರ್ಪು ನಡೆದುಂಬು ದಲಿತೋದಾರಕಿರು ಕುದ್ಮುಲ್ ರಂಗರಾಯರನ ಸಮಾಧಿಗೆ ಮರ್ಯಾದೆ ಸಂದಾದ ಕುದ್ರೋಳಿ ಕ್ಷೇತ್ರಗಳು ಪ್ರಾರ್ಥನೆ ಮಲ್ತಿರು. ಕುಡ್ಲ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶಾಸಕರು ವೇದವ್ಯಾಸ ಕಾಮತ್ ಸೋಮವಾರ ಓಟುಗೋ ನಾಮಪತ್ರ ಕೊರ್ಪು ನಡೆದುಂಬು ದಲಿತೋದಾರಕಿರು ಕುದ್ಮುಲ್ ರಂಗರಾಯರನ ಸಮಾಧಿಗೆ ಪೋದು ಮರ್ಯಾದೆ ಸಂದಾಯರು. ಐಡಿತು ಬೊಕ್ಕ ವೇದವ್ಯಾಸ ಕಾಮತ್ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನಗೂ ಪೋದು ಪ್ರಾರ್ಥನೆ ಮಲ್ತದ ಪ್ರಸಾದತೆ ತೊಂಡೆರು. ಐಡಿದು ಬೊಕ್ಕ ಓಟುಗೂ ನಾಮಪತ್ರ ಕೊರಿಯರು. ಮಂಗಳೂರು ನಗರ ದಕ್ಷಿಣದ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿ ಎರಡನೆಯ ಸಲ ಅಭ್ಯರ್ಥಿಯಾಗಿ ಪಕ್ಷದ ಕಡೆಯಿಂದ ಅವಕಾಶ ಕೊಟ್ಟಂಥ ಎಲ್ಲ ಗೌರವಾನ್ವಿತ ಪಕ್ಷದ ರಾಷ್ಟ್ರೀಯ ಮಟ್ಟದ ಮತ್ತು ರಾಜ್ಯದ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ನಾನು ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇನೆ. ಭಾರತೀಯ ಜನತಾ ಪಾರ್ಟಿ ಮೇಲಿಟ್ಟಂಥ ಪ್ರೀತಿ ವಿಶ್ವಾಸ ವೇದವ್ಯಾಸ ಕಾಮತಾಗಿ ನನ್ನ ಮೇಲೆ ಕೂಡ ವಿಶೇಷವಾದಂಥ ಇಟ್ಟಂಥ ಪ್ರೀತಿ ವಿಶ್ವಾಸದೊಂದಿಗೆ ಭಾಳ ದೊಡ್ಡ ರೀತಿಯಲ್ಲಿ ಇವತ್ತು ಕಾರ್ಯಕರ್ತರು ಸ್ವಯಂ ಸೇವಕರು ಮಂಗಳೂರಿನ ನಾಗರಿಕ ಬಂಧುಗಳು ಮತದಾರರು ಸೇರಿಕೊಂಡು ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾ ಇದ್ದೇವೆ. ಇವತ್ತು ಸಂತೋಷ ಏನು ಅಂತ ಹೇಳಿದ್ರೆ, ಮನಸ್ಸಿಗೆ ಖುಷಿ ಕೊಡುವಂಥ ವಾತಾವರಣ ಏನು ಅಂತ ಹೇಳಿದ್ರೆ, ಸರಿಸುಮಾರು 100ಕ್ಕೂ ಹೆಚ್ಚಿನ ದೈವಸ್ಥಾನಗಳಲ್ಲಿ ವೇದವ್ಯಾಸ ಕಾಮತರು ಗೆಲ್ಲಬೇಕು, ಭಾರತೀಯ ಜನತಾ ಪಾರ್ಟಿ ಮಂಗಳೂರು ನಗರ ದಕ್ಷಿಣದಲ್ಲಿ ಪುನರಪಿ ವಿಜಯ ಪತಾಕೆಯನ್ನು ಹಾರಿಸಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಆ ದೇವಸ್ಥಾನದ ಅರ್ಚಕರು, ಧರ್ಮದರ್ಶಿಗಳು, ದೈವಸ್ಥಾನದ ಗುರಿಕಾರರು ಅವರವರ ದೇವಸ್ಥಾನದಲ್ಲಿ ಪ್ರಾರ್ಥನೆಯನ್ನು ಮಾಡಿ ಇಲ್ಲಿ ನಾಮಪತ್ರ ಮಾಡುವ ಅದರ ಮುಂಚಿತವಾಗಿ ಈ ದೇವಸ್ಥಾನದ ಪ್ರಾಂಗಣದಲ್ಲಿ ಆ ಪ್ರಸಾದವನ್ನು ವಿತರಿಸುವಂಥ ಸಂದರ್ಭವನ್ನು ಕಂಡಾಗ ಎಲ್ಲೋ ಒಂದು ಕಡೆಗಳಲ್ಲಿ ಮಂಗಳೂರು ನಗರ ದಕ್ಷಿಣದಲ್ಲಿ ಭಾರತೀಯ ಜನತಾ ಪಾರ್ಟಿ ವಿಜಯ ಪತಾಕೆಯನ್ನು ಹಾರಿಸಾಗಿದೆ. ಬಹಳ ದೊಡ್ಡ ರೀತಿಯ ಅಂತರದಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ತದೆ ಅಂತೇಳುವಂಥ ವಿಶ್ವಾಸವನ್ನು ಮೂಡಿಸುವಂಥ ಚುನಾವಣೆಯ ಅಖಾಡ ಪ್ರಾರಂಭ ಆಗಿದೆ. ಬಿಸಿಯ ವಾತಾವರಣಗಳು ಇರ್ತಾ ಇದೆ. ರಾಜ್ಯದಲ್ಲಿ ಇವತ್ತು 212 ಅಭ್ಯರ್ಥಿಗಳ ಘೋಷಣೆಯನ್ನು ಪಾರ್ಟಿ ಮಾಡಿದೆ. ಎಲ್ಲ ಕಡೆ ನಾಮಪತ್ರ ಸಲ್ಲಿಸುವಂಥ ಕಾರ್ಯಗಳು ನಡೀತಾ ಇದ್ದಾವೆ. ವಿಶೇಷವಾಗಿ ನಮ್ಮ ಮಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಇವತ್ತು ಇಲ್ಲಿಯ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಇವತ್ತಿನ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿರ್ತಕ್ಕಂಥ ವೇದವ್ಯಾಸ ಕಾಮತ್ ಅವರು ನಾಮಪತ್ರ ಸಲ್ಲಿಕೆ ಮಾಡ್ತಾರೆ. ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಪರವಾಗಿರ್ತಕ್ಕಂಥ ಅಲೆ ಇದೆ. ಶಾಸಕರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳು ಹತ್ತಿರ 3,000 ಕೋಟಿ ರೂಪಾಯಿಗಳ ಅನುದಾನಗಳನ್ನು ತರುವುದರ ಮುಖಾಂತರ ಈ ಕ್ಷೇತ್ರವನ್ನು ಮಾಡಿರುವ ಅವರ ಅಭಿವೃದ್ಧಿಯ ಕಾರ್ಯಗಳು ಮತ್ತು ಅವರ ಸಹಜವಾಗಿರ್ತಕ್ಕಂಥ ಜನರ ಜೊತೆ ಬೆರೆಯುವಿಕೆ ಮತ್ತು ಬಡ ಜನರ ಕಾಳಜಿ ಮನಗಂಡು ಇವತ್ತು ಜನ ಪೂರ್ತಿಯಾಗಿ ನಮ್ಮ ಶಾಸಕರ ಪರವಾಗಿದ್ದಾರೆ. ಈ ಕ್ಷೇತ್ರದಲ್ಲಿ ಅಭೂತಪೂರ್ವವಾಗಿರ್ತಕ್ಕಂಥ ಗೆಲುವನ್ನು ಭಾರತೀಯ ಜನತಾ ಪಾರ್ಟಿ ವೇದವ್ಯಾಸ ಕಾಮತ್ ಅವರು ಪಡಿತಾರೆ. ಕುಡ್ಲ ತಾಲೂಕದ ಕರ್ನೀರೆ ಶ್ರೀ ಧರ್ಮಜಾರಂದಯ್ಯ ದೇವಸ್ಥಾನದ ಕಾಲಾದಿ ನೇಮ ಏಪ್ರಿಲ್ 13 ಹಿಡಿದು 17 ಮಟ್ಟ ನಡೆಯುತ್ತದೆ. ಬಿಸುಕಣಿ ಹೊಸ ವರ್ಷದ ದಿನ ರಾತ್ರಿ ಧರ್ಮಜಾರಂದಯ್ಯ ಬಂಟ ದೈವಲಿನ ನೇಮ ಅಟ್ಟನೆ ಆದಿತ್ತದೆ.
ಕುಡ್ಲ ತಾಲೂಕದ ಕರ್ನಿದೆ ಶ್ರೀ ಧರ್ಮ ಜಾರಂದಾಯ ದೇವಸ್ಥಾನದ ಕಾಲಾದಿ ನೇಮ ಏಪ್ರಿಲ್ 13 ಮುಟ್ಟ ನಡೆತ್ತದೆ. ಬಿಸುಕಣಿ ಹೊಸ ವರ್ಷದ ದಿನರಾತ್ರಿ ಧರ್ಮ ಜಾರಂದಾಯ ಬಂಟ ದೈವಲಿನ ನೇಮ ಅಟ್ಟನೆ ಆದಿತ್ತಡು. ಬಿಸು ಸಂಕ್ರಾಂತಿದ ದಿನ ಮಧ್ಯಾಹ್ನ ಕೊಡಿ ಏರ್ದು ರಾತ್ರಿ ಭಂಡಾರ ಏರ್ದು ಮನದಾನಿ ರಾತ್ರಿ ಶ್ರೀ ಧರ್ಮ ಜಾರಂದಾಯ ಬಂಟ ದೈವಲಿನ ನೇಮ ಭಾರಿ ಸಂಭ್ರಮಡು ನಡೆತಡೆ. ಊರ ಪರವೂರ ದೈವ ಭಕ್ತರು ನೇಮ ತೂದು ಬುಳ್ಳೆದೆ ತೊಂಡೆರು. ಶ್ರೀ ಧರ್ಮ ಜಾರಂದಾಯ ದೇವಸ್ಥಾನ ಕರ್ನಿರಿದ ವ್ಯವಸ್ಥಾಪನಾ ಸಮಿತಿ ಗುರುಕಾರ್ಯರು ಕರ್ನಿರೆ ವಿಶ್ವನಾಥ ಶೆಟ್ಟಿ, ಆನುವಂಶಿಕ ಮುಕ್ತೇಸರರು ಕೆ ವಾಸುದೇವ ಶೆಟ್ಟಿ ಮಾಕಂದಡಿ, ಕರ್ನಿರೆ ಬೊಕ್ಕ ವ್ಯವಸ್ಥಾಪನಾ ಸಮಿತಿ ಸದಸ್ಯರು ಈ ಪುರ್ತುರಿತ್ತಿದ್ದು ಕಾಲಾದಿ ನೇಮ ಪೊರ್ಲುಡು ನಡಪನ ಚಿತ್ತನ ತೂವೊಂದು ದೈವಲಿನ ಬುಳ್ಳೆದೆ ತೊಂಡೆರು. ಪೇಜಾವರ ಮಠಾಧೀಶರು ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯರಣ 50ನೇ ವರ್ಷದ ಷಷ್ಠಬ್ದಿ ಸಂಭ್ರಮಾಚರಣೆ ಲೆಕ್ಕೊಡು ಕುಡ್ಲದ ಕಲ್ಕುರ ಪ್ರತಿಷ್ಠಾನದ ನಿಲೆಟ್ ನಾಡು ನುಡಿ ಜಾಗೃತಿ ಸಮ್ಮೇಳನ ಕದ್ರ ಕಂಬಳ ಮಲ್ಲಿಕಾ ಬಡಾವಣೆ ನಡೆತಂಡು. ಡಾಕ್ಟರ್ ಹರಿಕೃಷ್ಣ ಪುನರೂರು ಗುರುಕಾರ್ಮೆ ವಹಿಸುತ್ತಿದ್ದಾರೆ. ಪೇಜಾವರ ಮಠಾಧೀಶರು ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯರಣ 50ನೇ ವರ್ಷದ ಷಷ್ಠಬ್ದಿ ಸಂಭ್ರಮಾಚರಣೆ ಲೆಕ್ಕೊಡು ಕುಡ್ಲದ ಕಲ್ಕುರ ಪ್ರತಿಷ್ಠಾನದ ನಿಲೆಟ್ ನಾಡು ನುಡಿ ಜಾಗೃತಿ ಸಮ್ಮೇಳನ ಕದ್ರ ಕಂಬಳ ಮಲ್ಲಿಕಾ ಬಡಾವಣೆದ ಮಂಜು ಪ್ರಸಾದ್ ಇಲ್ಲಡು ವಾದಿರಾಜ ಮಂಟಪದ ಶ್ರೀ ವಿಶ್ವೇಶತೀರ್ಥ ವೇದಿಕೆಡು ಏಪ್ರಿಲ್ 17 ಮುಟ್ಟ ನಡೆತದೆ. ಯುಗಾದಿ ಪರ್ಬದಾಚರಣೆ ಲೆಕ್ಕೊಡು ಶನಿವಾರ ಒಡಿಪುದ ಬೊಕ್ಕ ಫಲಿಮಾರ ಮಠದ ಕಿರಿಯ ಯತಿ ಶ್ರೀ ವಿದ್ಯಾ ರಾಜಶೇಖರ ಸ್ವಾಮೀಜಿ ಕಾರ್ಯಕ್ರಮಟ್ಟು ಪಾಲ್ದೆತೊಂದು ಆಶೀರ್ವಚನ ಕುರಿಯರು. ಈ ಪೊರ್ತುಡು ಪಂಚಾಂಗ ಓದಾಯರು. ಕನ್ನಡ ಸಾಹಿತ್ಯ ಪರಿಷತ್ತದ ದುಂಬದ ರಾಜ್ಯ ಗುರುಕಾರ್ಯರು ಡಾಕ್ಟರ್ ಹರಿಕೃಷ್ಣ ಪುನರೂರು ಗುರುಕಾರ್ಮೆ ವಹಿಸಿದ್ದರು. ಕಲ್ಕೂರ ಪ್ರತಿಷ್ಠಾನದ ಗುರುಕಾರ್ಯರು ಪ್ರದೀಪ್ ಕುಮಾರ್ ಕಲ್ಕೂರ ಬೊಕ್ಕ ಪೇಜಾವರ ಮಠದ ಅಭಿಮಾನಿಲು ಈ ಪುರ್ತುರಿತ್ತರು. ರಾಮರಾಜ್ಯ ಇಂಚ ಒಪ್ಪು ಪನ್ಪುನ ನಿಲೆಟ್ಟು ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಅಜ್ಪ ನಾಡು ನುಡಿ ಜಾಗೃತಿ ಸಮ್ಮೇಳನ ನಡಪಾಯರ ಉದ್ದೇಶದಿ ಹೊಂದಿರು. ಯುಗಾದಿ ಹಬ್ಬ ನಾವು ಆಚರಿಸುವಾಗ ನಮ್ಮ ಈ ಕರಾವಳಿಯ ಸಂಸ್ಕೃತಿ ಕನ್ನಡಿಯನ್ನು ನೋಡುವುದರ ಮೂಲಕ ನಾವು ದೀಪಾವಳಿಯನ್ನು ಯುಗಾದಿಯನ್ನು ನಾವು ಆಚರಿಸ್ತೇವೆ. ದೇವರ ಮುಂದೆ ಕನ್ನಡಿ ಇಡ್ತೇವೆ, ಹಣ್ಣುಗಳನ್ನು ಇಡ್ತೇವೆ, ಅದರಲ್ಲಿ ದೀಪ ಇಡ್ತೇವೆ, ಎಲ್ಲ ಅಲಂಕಾರಗಳನ್ನು ಅದಕ್ಕೆ ನಾವು ಮಾಡ್ತೇವೆ. ಆ ಕನ್ನಡಿಯಲ್ಲಿ ಮುಖ ನೋಡ್ತೇವೆ. ಹೀಗೆ ನಾವು ಯುಗಾದಿಯನ್ನು ನಾವು ಆಚರಿಸ್ತೇವೆ. ಕಪಿಲಾಂ ದರ್ಪಣಂ ಭಾನುಂ ಭಾಗ್ಯವಂತಂಚ ಭೂಪತಿಂ ಆಚಾರ್ಯಂ ಅನ್ನದಾತಾರಂ ಪ್ರಾತಃ ಪಶ್ಯೇತ್ ಪತಿವ್ರತಾಂ. ಬೆಳಿಗ್ಗೆ ಎದ್ದ ಕೂಡಲೇ ನೋಡಬೇಕು ಅಂತ ಹೇಳುವ ಪಟ್ಟಿಗಳಲ್ಲಿ ಕನ್ನಡಿಯೂ ಒಂದು. ಬೆಳಿಗ್ಗೆ ಎದ್ದ ಕೂಡಲೇ ಕನ್ನಡಿ ನೋಡುವುದು ಎಷ್ಟು ಒಳ್ಳೆಯ ಚಿಂತನೆ. ನಮ್ಮ ಹಿರಿಯರು ಎಷ್ಟು ಒಳ್ಳೆಯ ಚಿಂತನೆ ಕೊಟ್ಟರು ಅಂತಂದ್ರೆ, ಬೆಳಿಗ್ಗೆ ಎದ್ದ ತಕ್ಷಣ ಕನ್ನಡಿ ನೋಡು, ಆ ಕನ್ನಡಿಯಲ್ಲಿ ನಿನ್ನ ಮುಖ ನೋಡು, ಆಮೇಲೆ ಇಂದಿನ ಮುಖದ ಬಗ್ಗೆ ಏನು ಮಾಡಲಿಕ್ಕೆ ಹೋಗು ಅಂತ ಒಳ್ಳೆಯ ಚಿಂತನೆಗಳು ನಮಗೆ ನೀಡಿದ್ದಾರೆ. ಹಾಗಾಗಿ ಇನ್ನೊಬ್ಬರ ಬಗ್ಗೆ ಬೊಟ್ಟು ತೋರಿಸುವುದಕ್ಕಿಂತ ಮುಂಚೆ ನಮ್ಮ ಕಡೆಗೇನೆ ಆ ಬೊಟ್ಟು ಹರಿದು ಬಿಟ್ರೆ ಆವಾಗ ಇನ್ನೊಬ್ಬರ ಬಗ್ಗೆ ನಾವು ಮಾತಾಡುವುದು ಸ್ವಲ್ಪ ಕಡಿಮೆ ಆಗ್ತದೆ. ನಾಡು ನುಡಿಗಳಲ್ಲಿ ನಮ್ಮ ನಾಲಿಗೆಯಲ್ಲಿ ನಮ್ಮನ್ನು ತಿದ್ದಿಕೊಳ್ಬೇಕಾದಂಥದ್ದು. ದೇವರು ನಾಲಿಗೆಯ ಪಕ್ಕದಲ್ಲಿ ಕಿವಿ ಇಟ್ಟಿದ್ದಾನೆ. ಯಾಕೆಂದ್ರೆ ನಾವು ಏನು ನುಡಿತೇವೆ ಮೊದಲು ನಮ್ಮ ಕಿವಿಗೆ ಬಿಡುವುದು, ಆಮೇಲೆ ನಿಮ್ಮ ಕಿವಿಗೆ ಬರುವಂಥದ್ದು. ಹಾಗಾಗಿ ನಾವು ಮಾಡುವ ಮಾತಿನಲ್ಲಿ ನಮಗೆ ಹಿಡಿತ ಇರಬೇಕು ಅನ್ನುವ ಚಿಂತನೆಯನ್ನು ನಮಗೆ ನೀಡಿದ್ದಾನೆ. ಭಗವಂತನ ಸೃಷ್ಟಿ ಅದ್ಭುತವಾದ್ದು. ಇಡಗೇರಿತ ತುಳು ಸುದ್ದಿನ ಮುಗಿಂಡು ನನ್ನ ಸುದ್ದಿ ಕಾದಿತ್ತು ಒಂದು ಪ್ಲೇ ನಮ್ಮ ಕೊಡ್ಲ 24/7 ಸಲ್ಮೇಲು.